ಮಾಡಿದಾಗ ಅದು 3 ದಿನದ್ದು ಶೂಟಿಂಗ್ದು ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ, ಆಡಿಯೋನೇ ಇಲ್ಲ ಶೂಟಿಂಗಲ್ಲಿ. ಚೂರೇನೋ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಯ್ತು ಇದು ವರ್ಕು. ಅದು ಕುಡ್ಲದ ಫಿಲಿಕ್ಲು ಆಡಿಯೋ ಲಾಂಚ್ ಮಾಡಿದ್ವಿ. ಆಡಿಯೋ ಲಾಂಚು ಶಿವಣ್ಣ ಹತ್ರ ಮಾಡಿಸೋಣ ಅಂತೇಳಿ, ದಾದೆ ಇಂಚ ಮಲ್ತಾರೆ ಅಂತೇಳಿ ಹಂಗೆ ಹೇಳ್ಬಿಡ್ತಾರೆ ಅವರು. ಆಮೇಲೆ ನಮ್ಮ ಶೂಟಿಂಗ್ ಮುಗಿಸಿ ಅಡ್ಮಿಟ್ ಆದವರು ಆಮೇಲೆ ಮತ್ತೆ ಬರಲಿಲ್ಲ, ಮತ್ತು ಅವರು ಎಕ್ಸ್ಪೈರ್ಡ್ ಆದರು ಅವರು, ವಿಷ್ಣು. ಸರಿ ಆಯಿತು, ತುಳು ಭಾಷೆ ನಮ್ಮೂರು ಭಾಷೆ ಮಾಡೋಣ ಓಕೆ ಅಂತೇಳಿ ಆದಾಗ ಅದು ಬೇರೆ ನಂದು ಅಭಿ ಅಂತೇಳೊಬ್ರು ಅವರು ಕರೆಸಿ ಒಂದು ರೌಡಿಸಮ್ ಸಬ್ಜೆಕ್ಟ್ ಮಾಡೋಣ ಅಂತಂದರು. ಸರಿ ಆಯಿತು ಮಾಡೋಣ ಅಂತ ಪ್ರೊಡ್ಯೂಸರ್ ಎಲ್ಲ ಮಾತುಕತೆ ಆಯಿತು, ಎಲ್ಲ ಹೋಗಿ ರೀಡಿಂಗ್ ಎಲ್ಲ ಕೊಟ್ಟು ಓಕೆ ಆಯಿತು. ಓಕೆ ಅಡ್ವಾನ್ಸ್ ಎಲ್ಲ ಕೊಟ್ಟರು ಪಾಪ ಅವರು, ಸ್ಕ್ರಿಪ್ಟಿಗೇ ಒಂದು ಅಮೌಂಟ್ ಕೊಟ್ಟು ಕೆಲಸ ಮಾಡಿ ಅಂತಂದರು. ಬಟ್ ಅದು ಅಡ್ವಾನ್ಸಾಗಿ ಕೆಲಸ ಮಾಡೋ ಟೈಮಲ್ಲಿ ಇನ್ನೊಂದು ನನಗೆ ಸುರೇಶ್ ಅಂಚನ್ ಇದ್ರಲ್ಲ, ಸುರೇಶ್ ಅಂಚನ್ನು ನಾನು ಅವಾಗಿಂದ ತುಂಬ ಏನೊಂದು ಮಾಡಬೇಕು ಅಂತ ಅಂದಾಗ ದಗಲ್ಬಾಜಿ ಅವ್ರದ್ದೊಂದು ಸಬ್ಜೆಕ್ಟ್ ಇತ್ತು, ದಗಲ್ಬಾಜಿ ಅಂತ ಸಿನಿಮಾ ಮಾಡೋಣ ಅಂತಂದರು. ಅದು ಏನಂದರೆ ನನಗೇನಂದರೆ ನನ್ನ ಹತ್ರ ವಿಘ್ನೇಶ್ ಅಂತ ಒಬ್ಬ ಶ್ರೀಧರ್ ಸರ್ ಕಸಿನ್ ಒಬ್ರು ಇದ್ದಾರೆ, ಸಂತೋಷ್ ಶೆಟ್ಟಿ ಅಂತೇಳಿ, ಅವ್ರ ಕಡೆಯಿಂದ ವಿಘ್ನೇಶ್ ಪರಿಚಯ ಆಯಿತು. ವಿಘ್ನೇಶ್ ಪರಿಚಯ ಆಗಿ ಸರಿ ಅವರು ಏನಂದರು ಒಳ್ಳೆ ಆರ್ಟಿಸ್ಟ್ ಪಾಪ, ಅಂದರೆ ಹೈಟ್ ಇದೆ, ಪರ್ಸ್ನಾಲಿಟಿ ಇದೆ, ಫೇರ್ ಇದ್ದಾನೆ, ಒಂದು ಕನ್ನಡ ಸಿನಿಮಾದಲ್ಲಿ ಯಾವುದೋ ಚಾನ್ಸ್ ಇದ್ದರೆ ಕೊಡಿ ಅಂತೇಳಿ ತುಂಬ ಇದು ಮಾಡೋದು. ನಾನೊಂದು 4-5 ಕಡೆ ಕಳಿಸ್ದೆ, ಫೋಟೋಸ್ ಎಲ್ಲ ಕಳಿಸ್ದೆ, ಬಟ್ ಯಾವುದು ಎಲ್ಲೂ ಸೆಲೆಕ್ಷನ್ ಆಗಿಲ್ಲ. ಆಮೇಲೆ ಒಂದು ಸೀರಿಯಲ್ಗೆ ಸರಿ ಫಸ್ಟ್ ಸೀರಿಯಲ್ ಒಂದು ಕೇಳೋಣ ಅಂತೇಳಿ ಸೀರಿಯಲ್ ಒಂದು ಕಡೆ ಕಳಿಸ್ದೆ. ನಾನು ಜೊತೆಲಿ ಹೋದೆ, ನಾನು ಹೋಗಿ ಅಲ್ಲಿ ಸ್ಕ್ರೀನ್ ಟೆಸ್ಟ್ ಕೊಟ್ಟರು, ಬಟ್ ಅಲ್ಲಿ ಡೈಲಾಗ್ ಅವರಿಗೆ ಹೇಳೋಕ್ಕೆ ಬಂದಿಲ್ಲ. ಅಂದರೆ ನಮ್ಮ ಮಂಗಳೂರು ಭಾಷೆ ಗೊತ್ತಾ, ಮಂಗಳೂರು ಭಾಷೆ ಬೇರೆ, ಬೆಂಗಳೂರು ಭಾಷೆ ಬೇರೆ, ಸೀರಿಯಲ್ಗೆ ಅಂದರೆ ಲೈವ್ ರೆಕಾರ್ಡಿಂಗ್, ಹಾಗಾಗಿ ಅದು ಸ್ವಲ್ಪ ಕಷ್ಟ ಆಯಿತು ಅವರಿಗೆ, ಹಾಗಾಗಿ ಅದು ಅಲ್ಲೂ ಆಗಿಲ್ಲ, ರಿಜೆಕ್ಟ್ ಆಯ್ತು. ಆಮೇಲೆ ಸರಿ ಇನ್ನೇನು ಮಾಡಿದ್ರು, ಅವರು ಪಾಪ ನೋಡಿದ್ರು, ಒಂದು 15 ದಿನ ನೋಡಿದ್ರು. ಆಮೇಲೆ ಅವರೇ ಡಿಸೈಡ್ ಮಾಡಿದ್ರು ಯಾಕೋ ಸರಿಯಾಗಲ್ಲ ಅಂತೇಳಿ. ಆಮೇಲೆ ಅವ್ರು ಯಾರೋ ಒಬ್ಬ ರಿಲೇಷನ್ ಕಡೆಯಿಂದ ಮಾತಾಡಿಸಿ ಒಂದು ಇನ್ವೆಸ್ಟ್ಮೆಂಟಿಗೆ ರೆಡಿ ಆದರು ಅವರು, ಒಂದು ಸ್ವಲ್ಪ ನಾನು ಅರ್ಧ ಹಾಕ್ತೀನಿ ಅಂತೇಳಿ. ಆಮೇಲೆ ಒಂದು ಸರಿ 25 ಲಕ್ಷ ಹಾಕಿ ಮಾಡೋಣ ಅಂತೇಳಿ ಒಂದು ಕನ್ನಡ ಸಿನಿಮಾ ಮಾಡೋಣ ಅಂತ ನನ್ನ ಹತ್ರ ಕೇಳಿದ್ರು. ನಾನು 25 ಕನ್ನಡ ಆಗಲ್ಲ ಅಂತಂದೆ. ನಾನು ಕನ್ನಡ ಮಾಡಬೇಕಂದ್ರೂ ಒಂದು ಒಳ್ಳೆ ಬಜೆಟ್ ಬೇಕು, ಸುಮ್ಮನೆ ಮಾಡೋದು ಬೇಡ ಅಂತ. ಸರಿ ಅಷ್ಟೆಲ್ಲ ಆಮೇಲೆ ಸರಿ ತುಳು ಮಾಡೋರು, ನಾವು ಮಂಗಳೂರಲ್ಲ ತುಳು ಮಾಡೋಣ ಅಂತೇಳಿ ಅಂದೆ. ತುಳುನ ಓಕೆ ಮಾಡೋಣ, ಬಟ್ ಎಷ್ಟರಲ್ಲಿ ಮಾಡೋಣ ನೋಡೊಂದು 50 ಲಕ್ಷ ಬೇಕು ಅಂತಂದು. ಸರಿ ಆಯಿತು ತುಳು ಮಾಡೋಣ, ನಾನು ಅರ್ಧ ಹಾಕ್ತೀನಿ, ನಿಮ್ಮ ಕಡೆ ಯಾರು ಇದ್ರೆ ನೋಡಿದ್ದೆ. ಅಷ್ಟರಲ್ಲಿ ನಂಗೆ ಸುರೇಶ್ ಅಂಚನ್ ಪರಿಚಯ ಇದ್ರಲ್ಲ, ಅವ್ರ ಕಡೆಯಿಂದ ಕೇಳಿದೆ ನಾನು, ಈಗ ಒಂದು ತುಳಸು ಅರ್ಧ ಇದ್ದಾರೆ ಅಂತ. ಅದು ಓಕೆ ಮಾಡೋಣ, ನಾನು ಇನ್ನೊಬ್ರು ಅರ್ಧ ನಾನು ಕೊಡ್ತೀನಿ ಅಂತೇಳಿ ಅವ್ರದ್ದೊಂದು ಲೈನ್ ನಾನು ವಿಘ್ನೇಶಿಗೆ ಕೇಳಿದೆ, ಕತೆ ಕೇಳಿ ನೀನು, ಕತೆ ನಿಂಗೆ ಇಷ್ಟ ಆದರೆ ಮುಂದಕ್ಕೆ ಹೋಗೋಣ ಅಂತೇಳಿ. ಅವರೊಂದು ಕತೆ ಹೇಳಿದ್ರು, ಕತೆ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ ಅಂದರು. ಸರಿ ಆಯಿತು. ಆಮೇಲೆ ನಾನು ಕತೆ ಕೇಳಿದೆ, ವಿಘ್ನೇಶ್ ಕತೆ ಕೇಳಿ ಚೆನ್ನಾಗಿದೆ ಅಂದ್ರಲ್ಲ, ಓಕೆ. ಅದಾದಮೇಲೆ ಅವರೊಬ್ಬರು ಪ್ರೊಡ್ಯೂಸರ್ನ ಹುಡುಕಿದ್ರು, ಸಂತೋಷ್ ಶೆಟ್ಟಿ ಅಂತೇಳಿ ಕುಂಬ್ಳೆ ಅವರು, ಅವರನ್ನು ಮಾತಾಡ್ಸಿದ್ರು. ಅವರು ಮಾತಾಡಿ ಕತೆ ಕೇಳ್ತೀನಿ ಅಂತೇಳಿ ಆಯಿತು ಅಂತ. ಅವ್ರ ಕತೆ ಕೇಳಿದ್ರಂತ, ಕತೆ ಕೇಳಿ ಇಂಪ್ರೆಸ್ ಆಗಿ ಆಯಿತು ಮಾಡೋಣ ಅಂತ ಹೇಳಿದ್ರಂತ. ಸರಿ ಆಯಿತು ಅಂತ. ಆಮೇಲೆ ನಮ್ಮದಿಲ್ಲಿ ಇದೊಂದು ಕುಡ್ಲದ ಪಿಲಿಕುಲ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದು ನಾವು ಮಾಡ್ತಾಯಿದ್ವಿ. ನಾವು ಅದು ಮಾಡ್ತಾಯಿದ್ದೆ, ಅದ್ರದ್ದು ಆಫೀಸಕ್ಕೆ ವರ್ಕ್ ಮಾಡ್ತಾಯಿದ್ವಿ. ಅದ್ರ ಮಧ್ಯೆ ಇವರು ಈ ಸಂತೋಷ್ ಶೆಟ್ಟಿ ಅವ್ರು ಬಂದು ಇದು ಈ ಥರ ದಗಲ್ಬಾಜಿ ಮಾಡೋಣ ಅಂತ ಸುರೇಶ್ ಅಂಚನ್ ಕರ್ಕೊಂಬಂದರು. ಮಾಡಿ ಕತೆ ಎಲ್ಲ ಹೇಳಿ, ಕತೆ ಎಲ್ಲ ಅವ್ರಿಗೆ ಇಷ್ಟ ಆಯಿತು, ಓಕೆ ಆಯಿತು. ಅವ್ರು 25, ವಿಘ್ನೇಶ್ 25, ಅವ್ರ ಕಡೆಯಿಂದ 25 ಅಂತೇಳಿ ಶುರು ಮಾಡಿದ್ವಿ. ಮಾಡಿ ಇದು ನಡೀತಾ ಇದ್ದಾಗಲೇ ಅದ್ರದ್ದು ವರ್ಕ್ ನಾವು ಮಾಡ್ತಾಯಿದ್ವಿ. ಆಮೇಲೆ ಇದು ಒಂಚೂರು ಏನೋ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಯ್ತು ಇದು ವರ್ಕು. ಅದು ಕುಡ್ಲದ ಫಿಲಿಕ್ಲು ಅಂದರೆ ಪ್ರೊಡ್ಯೂಸರು ಅವರು ಅಲ್ಲಿಬ್ಬರು ರೈಟ್ರ್ ಇದ್ದರು, ರೈಟ್ರಿಗೆ ಅವರು ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದು ಡ್ರಾಪ್ ಆಯ್ತಲ್ಲ. ಡ್ರಾಪ್ ಆದಮೇಲೆ ನಾನು ಇದನ್ನು ಟೇಕ್ ಆಫ್ ಮಾಡಿದೆ. ಇದು ಟೇಕ್ ಆಫ್ ಆದ ಈ ಟೈಮಲ್ಲಿ ನಮಗೆ ಜಗದೀಶ್ ರೆಡ್ಡಿ ಸರ್ ಇದ್ದರು ಜೊತೆಯಲ್ಲಿ, ಎಲ್ಲ ಸೇರಿಕೊಂಡು ಇದನ್ನು ಮಾಡಿದ್ವಿ, ದಗಲ್ಬಾಜಿಲು ಸಿನಿಮಾ. ಪ್ಲ್ಯಾನ್ ಪ್ರಕಾರ ಮಾಡಿದ್ವಿ. ಆಮೇಲೆ ನಾನು ಇಲ್ಲಿ ರಂಗನ್ ಸ್ಟೈಲಲ್ಲಿ ನನಗೆ ಗೊತ್ತಾಗಿತ್ತು ಜನಗಳಿಗೆ ಏನು ಬೇಕು, ಕಾಮಿಡಿ ಎಂಟರ್ಟೈನ್ಮೆಂಟ್ ಬೇಕು, ಅದನ್ನು ಫುಲ್ ಪ್ಯಾಕ್ ಇದರಲ್ಲಿ ನಾನು ಫಿಕ್ಸ್ ಮಾಡಿದೆ. ಒಂದು ತಿಂಗಳು ಕೂತಿತ್ತು ನಾನು ಸುರೇಶ್ ಅಂಚನ್ ಕೂತು ಡೈಲಿ ಒಂದೊಂದು ಸೀನ್ ಚೇಂಜ್ ಮಾಡೋದು, ಅದು ಇದು ಮಾಡಿ ಅಂತೇಳಿ. ಮೇಯ್ನ್ ಕಾಮಿಡಿ ಏನು ಬೇಕು ಅದನ್ನು, ಯಾಕಂದರೆ ಅಷ್ಟು ಆರ್ಟಿಸ್ಟ್ ಎಲ್ಲ ಹಾಕೊಂಡು ನಾವು ಮಾಡ್ತಾಯಿದ್ದೀವಿ ಅಂದಾಗ ಕಾಮಿಡಿ ಬೇಕೇ ಬೇಕು. ಹಾಕಿದ್ವಿ ಒಂದಷ್ಟು ಕಾಮಿಡಿ ತುರ್ಕಿ, ಬಟ್ ಅದು ಕಥೆಯೂ ತುಂಬ ಇತ್ತು, ಅದು ತುಂಬ ದೊಡ್ಡ ಕಥೆ. ಅದು ಆದಷ್ಟು ಕಮ್ಮಿ ಮಾಡಿ ಮಾಡಿದ್ವಿ ನಾವು. ಮಾಡಿ ಶೂಟಿಂಗ್ ಆಯಿತು. ಶೂಟಿಂಗ್ ಶುರುವಾಯಿತು. ಆರ್ಟಿಸ್ಟ್ ಎಲ್ಲ ತುಂಬ ಎಂಜಾಯ್ ಮಾಡಿ ಎಲ್ಲ ಮಾಡೋದು ಯಾರು ಅದರಲ್ಲಿ. ಆಮೇಲೆ ಸುರೇಶ್ ಅಂಚನ್ ಅವರು ಒಂದು ಕ್ಯಾರೆಕ್ಟರ್ ಮಾಡೋದು, ಜೂನಿಯರ್ ಉಪೇಂದ್ರ.
ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು. ಹೀರೋಯಿನ್ನು ಅಷ್ಟೇ, ಅವಳು 3 ಜನ ಹೀರೋಯಿನ್ನು. ಒಬ್ಬಳು ಇಲ್ಲಿ ಬೆಂಗಳೂರವಳೆ ನಿಷ್ಕಾಲ ಅಂತೇಳಿ, ಆಮೇಲೆ ನೀಮಾರೆ ಅಂತೇಳಿ, ಮತ್ತೊಬ್ಬಳು ಪ್ರಿಯಾ ಹೆಗ್ಡೆ ಅಂತೇಳಿ 3 ಜನ ಸೆಲೆಕ್ಟ್ ಮಾಡಿದ್ವಿ. ಮತ್ತೆ ಎಲ್ಲನೂ ವಿಘ್ನೇಶಿಗೂ ತುಂಬ ಇದು ಮಾಡಿದ್ವಿ ನಾವು, ಅಂದರೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸಿದ್ವಿ, ವರ್ಕ್ಶಾಪ್ ಕೊಟ್ವಿ ಅವನಿಗೆ, ಆದಷ್ಟು ಪ್ರಿಪೇರ್ ಮಾಡಿಸಿ ಅವನು ಚೆನ್ನಾಗಿ ಮಾಡ್ದ. ಸಿನಿಮಾ ಎಲ್ಲ ಮಾಡಿ ಆದಮೇಲೆ ಏನಾಯಿತು, ನಾವು ಎಡಿಟಿಂಗ್ ವರ್ಷನ್ ನೋಡಿದಾಗ ಲೆಂತ್ ತುಂಬ ಇತ್ತದು. ನಮಗೆ ಅದೇ ಶೂಟಿಂಗ್ ಟೈಮಲ್ಲಿ ನಮ್ಗೆ ಗೊತ್ತಾಗಿಲ್ಲ, ಅಂದರೆ ಸ್ಕ್ರಿಪ್ಟು ಅವ್ರು ಸುರೇಶ್ ಎಂಚನ್ ಅವ್ರದ್ದು, ಅವರು ಶೂಟಿಂಗ್ ದಿವಸ ಡೈಲಾಗ್ ಶೀಟ್ ಎಲ್ಲ ತಂದು ಕೊಡೋರು, ನಾವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ವಿ. ಅದು ನಮ್ಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ಎಡಿಟಿಂಗ್ ವರ್ಷನ್ ನೋಡಿದಾಗ ಲೆಂತ್ ತುಂಬ ಇತ್ತು. ಆಮೇಲೆ ಮತ್ತೆ ಅದನ್ನು ಡಬ್ಬಿಂಗ್ ಮಾಡಿ, ಅದೇನಂದ್ರೆ ನಮ್ಮ ಇದಕ್ಕೆ ನಾವು ಮಿಡ್ಲಲ್ಲಿ 2 ಕ್ಯಾಮ್ರಾ ಚೇಂಜ್ ಮಾಡಿದ್ವಿ. ನಾವು ಕ್ಯಾಮ್ರಾ ಚೇಂಜ್ ಮಾಡಿದಾಗ ಅದೇನಾಯಿತು, ಒಂದು ಶೋ ಇದಿತ್ತು, ಒಂದು ಟೆನ್ಷನ್ ಶೀನ್ ಇತ್ತು. ಆಗ ಕ್ಯಾಮ್ರಾ ಹಿಂಗೆ ಶೇಕ್ ಮಾಡಿದ್ವಿ, ವಿಷ್ಣು ಸರ್ ಇದ್ದಿದ್ದು ಕ್ಯಾಮ್ರಾಮನ್ನು. ಶೇಕ್ ಮಾಡಿದಾಗ ಅದು ವೈರ್ ಎಲ್ಲೋ ಲೂಸ್ ಆಗಿತ್ತು. ನಾವು ಅದನ್ನು ಅಬ್ಸರ್ವ್ ಮಾಡಿಲ್ಲ. ನೋಡಿದಾಗ ಅದು 3 ದಿನದ್ದು ಶೂಟಿಂಗ್ದು ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ, ಆಡಿಯೋನೇ ಇಲ್ಲ ಶೂಟಿಂಗಲ್ಲಿ. ನೋಡಿದ್ರೆ ಇಲ್ಲಿ ಡಬ್ಬಿಂಗ್ ಇಲ್ಲಿ ಎಡಿಟಿಂಗಲ್ಲಿ ನೋಡ್ತೀವಿ, ಕಟ್ ಮಾಡೋಣ ಅಂತಂದರೆ ಡೈಲಾಗೇ ಇಲ್ಲ. ಡೈಲಾಗ್ ಇಲ್ಲದೆ ಹೆಂಗೆ ಕಟ್ ಮಾಡೋದು ಅಂತೇಳಿ, ಸರಿ ಡಬ್ಬಿಂಗ್ ಕಳ್ಸೋಣ ಅಂತ. ಅಲ್ಲ, ಡಬ್ಬಿಂಗ್ ಈಗ ಲೆಂತ್ ಇದೆ, ಅಷ್ಟು ಲೆಂತ್ ಡಬ್ಬಿಂಗ್ ಮಾಡಿದರೆ ವೇಸ್ಟ್ ಆಗುತ್ತಲ್ವ ಅಂತಂದರೆ, ಇಲ್ಲ ಸೌಂಡ್ ಇಲ್ಲದೆ ಹೇಗೆ ನಾವು ಟ್ರಿಮ್ ಮಾಡೋದು ಹೇಗೆ ಗೊತ್ತಾಗಲ್ಲ, ಈಗ ಇರೋದಕ್ಕೆ ಡಬ್ಬಿಂಗ್ ಮಾಡೋಣ, ಆರ್ಟಿಸ್ಟ್ ಗೊತ್ತಿರುತ್ತಲ್ಲ, ಆಮೇಲೆ ನಾವು ಟ್ರಿಮ್ ಮಾಡೋಣ ಅಂತ ಎಡಿಟ್ರು ಅಂದರು. ಸರಿ ಆಯಿತು ಅಂತೇಳಿ ಮಾಡಿದ್ರು. ಅದು ಡಬ್ಬಿಂಗ್ ಎಲ್ಲ ಆಯಿತು. ಟ್ರಿಮ್ಮಿಂಗ್ ಅದು ಎಡಿಟಿಂಗ್ ಎಷ್ಟು ಕಷ್ಟಪಟ್ಟಿದ್ದೆವು ಅದಕ್ಕೆ ಡಬಲ್ ಕಷ್ಟ ಟ್ರಿಮ್ಮಿಂಗ್ ಕೂತೀವಿ ನಾವು. ಅಯ್ಯೋ, ರಾತ್ರಿ 3 ದಿನ ಡೇ ನೈಟ್ ಅಲ್ಲೇ ಇದ್ವಿ, ಎಡಿಟಿಂಗ್ ರೂಮಲ್ಲೇ ಇದ್ವಿ ನಾವು. ಅವತ್ತೇ ಅದು ಹಬ್ಬ ಇತ್ತು, ನ್ಯೂ ಇಯರ್ ಏನಾಯಿತು, ನ್ಯೂ ಇಯರೆಲ್ಲ ನಮಗೆಲ್ಲ ಎಡಿಟಿಂಗ್ ರೂಮಲ್ಲೇ ಆಗೋಯ್ತು. ರಾತ್ರಿ ಚಾಮುಂಡಿಯಲ್ಲಿ ಮಾಡೋದು, ನೈಟ್ ಆ್ಯಂಡ್ ಡೇ. ಬೆಳಿಗ್ಗೆ ಒಂದು ಫುಲ್ಲು ಕಂಟಿನ್ಯೂ ಕೂತಿದ್ವಿ ನಾವು. 1-2 ಅವರನ್ನ ಮಲಗಿದ್ವಿ ನಾವು ಅಷ್ಟೇ. ಮಲಗಿ ಮತ್ತೆ ತಿರ್ಗಾ ಎದ್ದು ಮತ್ತೆ ಕಂಟಿನ್ಯೂ ಮಾಡೋದು. ಯಾಕಂದರೆ ಅವ್ರದಾಗ ವಿಲನ್ ಸಿನಿಮಾ ವರ್ಕ್ ನಡೀತಾ ಇತ್ತು, ಯಾರು ಬಾಬು ಸರ್ದು. ಅಲ್ಲಿ ಇಲ್ಲಿ ನಮಗೆ 3 ದಿನ ಕೊಟ್ಟರೆ 3 ದಿನದಲ್ಲಿ ನಾವು ವರ್ಕ್ ಮುಗಿಬೇಕು. ಆಮೇಲೆ ಅಲ್ಲಿ ಮಿಕ್ಕಿದಲ್ಲಿ ಹೋಗೋದು. ಅಲ್ಲಿ ವಿಲನ್ಗೆ ಹೋದರೆ ಮತ್ತೆ ಅವರು ನಮ್ಗೊಂದು 15-20 ದಿನ ಸಿಗೋಲ್ಲ. ನಾವು ಅದಕ್ಕೆ ಆ ಗ್ಯಾಪಲ್ಲೆಲ್ಲ ನಾವು ಮಾಡ್ತಾಯಿದ್ವಿ. ಏನು ಮಾಡೋದು ಸರಿ ಅಂತ ಇದೆಲ್ಲ ಆಯಿತು. ಒಂದ್ಸರಿ ಕಟ್ ಮಾಡೋದು, ಮತ್ತೆ ಲೆಂತ್ ಜಾಸ್ತಿ ಆಗುತ್ತೆ, ಮತ್ತೆ ತಿರ್ಗಾ ಫಸ್ಟ್ ಇನ್ನೊಂದ್ಸರಿ ನೋಡಿ ಎಲ್ಲೆಲ್ಲ ಟ್ರಿಮ್ ಆಗುತ್ತೆ ನೋಡಿ, ಮತ್ತೆ ತಿರ್ಗಾ ಇದು ಮಾಡೋದು. ಒಂದು 5-6 ಸರಿ ಸಿನಿಮಾ ನೋಡೋದು, ಕಟ್ ಮಾಡೋದು, ಸಿನಿಮಾ ನೋಡೋದು, ಕಟ್ ಮಾಡೋದು. ಹಂಗೆ ಮಾಡಿ ಒಂದು ಹಂತಕ್ಕೆ ತಂದಿಟ್ಟು ಸಿನಿಮಾನ. ಸಿನಿಮಾ ಎಲ್ಲ ಬಂದು ಎಲ್ಲ ಆಯಿತು. ವರ್ಕ್ ಎಲ್ಲ ಮಾಡಿದ್ವಿ. ಬ್ಯಾಕ್ಗ್ರೌಂಡು ನಮ್ಮ ಚಂದ್ರಕಾಂತ್ ಸರ್ ಕೊಟ್ಟರು, SP ಚಂದ್ರಕಾಂತ್ ಅಂತೇಳಿ. ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ರು ಅವರು. ಆಮೇಲೆ ಇದ್ರಲ್ಲಿ ಮೇಯ್ನ್ ಅಂದರೆ ನಂಗೆ ಕ್ಯಾಮ್ರಾಮನ್ ವಿಷ್ಣು ಸರ್, ಓಂ ಪ್ರಕಾಶ್ ಅವ್ರ ಜೊತೆ ಇದ್ದವರು ಅವ್ರು ಜಾಸ್ತಿ. ಅವರು ನಂಗೆ ಕೇಳಿದ್ದೆ ಅವ್ರ ಬಗ್ಗೆ, ತುಂಬ ಶಾರ್ಟ್ ಟೆಂಪರು, ಸೇಮ್ ಓಂ ಪ್ರಕಾಶ್ ಹೆಂಗಿದೆ ಹಂಗೇನು ಅವರು ಶೂಟಿಂಗಲ್ಲೆಲ್ಲ ಬೈತಾರೆ ಹಂಗೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೆ, ಬಟ್ ವರ್ಕ್ ಮಾಡಿರಲಿಲ್ಲ ಅವ್ರ ಜೊತೆ. ಬಟ್ ಇಲ್ಲಿ ಬಂದಾಗ ಅವರಿಷ್ಟು ನನಗೆ ಎಷ್ಟು ಅಡ್ಜಸ್ಟ್ ಆದ್ರು ಅಂದರೆ, ನಾನು ಇಷ್ಟು ಸಿನಿಮಾ ವರ್ಕ್ ಮಾಡಿದ್ದೆ, KK ಸರ್ ಬಿಟ್ಟರೆ ನನಗೆ ಆ ಥರ ನಂಗೆ ಇಷ್ಟ ಆಗಿರಲಿಲ್ಲ ವರ್ಕು. ಏನು ಫಾಸ್ಟ್ ವರ್ಕ್. ಆಮೇಲೆ ನಿಮಗೆ ಕೆಲವು ಕ್ಯಾಮ್ರಾಮನ್ನೆಲ್ಲ 5 ಗಂಟೆ 5-5:30 ಆದರೆ ರೇಸ್ ಆಗಿಬಿಡ್ತಾರೆ. ಅಂದರೆ ಲೈಟ್ ಹೋದಾಗೆ ಅವರು ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ ಅವ್ರದ್ದು. ಅಂದರೆ ಮುಗಿಸೋಣ ಅಂತ ಗಡಿಬಿಡಿಯಲ್ಲಿ ಇರ್ತಾರಲ್ಲ. ಇಲ್ಲಿ ಇವ್ರು ಹಂಗಲ್ಲ, ನಾನು 6 ಗಂಟೆ 6:30 ಆದರೂ ಸರ್ ಇದೊಂದು 2 ಶಾರ್ಟ್ ಇದೆ ತೆಗಿಯೋಣ ಅಂದರೆ, ಹೌದಾ ಓಕೆ ಮಾಡೋಣ ಪ್ರಶಾಂತ್ ಮಾಡಪ್ಪ ಹಂಗೆ ಹೇಳ್ಕೊಂಡಿರೋ ನೋಡು. ಆಮೇಲೆ ಹೆಲ್ತ್ ತುಂಬ ಅಪ್ಸೆಟ್ ಆಗಿತ್ತು ಅವ್ರು. ಫಸ್ಟ್ ಶೆಡ್ಯೂಲಲ್ಲಿ ಒಂಚೂರು ಪರವಾಗಿಲ್ಲ, ಸೆಕೆಂಡ್ ಶೆಡ್ಯೂಲ್ ಬಂದಾಗ ಸ್ವಲ್ಪ ಇದಾಗಿತ್ತು, ಇಲ್ಲೆಲ್ಲ ದಪ್ಪ ಆಗಿತ್ತು ಅವ್ರಿಗೆ, ಏನೋ ತುಂಬ ಇದಾಗಿದ್ದು. ಲಾಸ್ಟು ಅವ್ರು ಹೆಂಗೋ ಮಾಡಿ ಮಿಡ್ಲಲ್ಲಿ ಒಂದು ಶೆಡ್ಯೂಲ್ ಬಂದಿರಲಿಲ್ಲ, ಮೋಹನ್ ಸರ್ನ ಕಳಿಸಿದ್ರು. ಅವರು 1-2-3 ತುಳು ಸಿನಿಮಾ ಮಾಡಿದ್ದಾರೆ, PN ಸತ್ಯ ಅವ್ರ ಜೊತೆ ಇದ್ದರು. ಅವರು ಚೆನ್ನಾಗಿ ಮಾಡಿದ್ರು ವರ್ಕ್. ಅದಾದಮೇಲೆ ಇವರು ಲಾಸ್ಟ್ ಶೆಡ್ಯೂಲ್ ನಾನು ಬಂದೇ ಬರ್ತೀನಿ ಅಂತೇಳಿ ಒಂದು ಸಾಂಗಿಗೆ ಬಂದಿದ್ದರು. ಅದೇ ಲಾಸ್ಟ್. ಪಾಪ ಅವರು ತುಂಬ ವೀಕ್ ಆಗಿದ್ರು ಆಗ, ಹೆಲ್ತ್ ಅಪ್ಸೆಟ್ ಆಗಿ. ಆಮೇಲೆ ನಮ್ಮ ಶೂಟಿಂಗ್ ಮುಗಿಸಿ ಅಡ್ಮಿಟ್ ಆದವರು ಆಮೇಲೆ ಮತ್ತೆ ಬರಲಿಲ್ಲ, ಅವರು ಎಕ್ಸ್ಪೈರ್ಡ್ ಆದರು. ಅವರು ವಿಷ್ಣು ತುಂಬ ಇಷ್ಟಪಟ್ಟಿದ್ದು. ನಾನು ಹೇಳಿದ್ದೆ ನೆಕ್ಸ್ಟ್ ನಮ್ಮದೆಲ್ಲ ಸಿನಿಮಾ ನೀವೇ ಮಾಡೋಣ ಸರ್ ನಿಮ್ಮ ಜೊತೆನೇ ಅಂತೇಳಿ ಎಲ್ಲ ಮಾತುಕತೆ ಎಲ್ಲ ಮಾಡಿದ್ವಿ. ಅವರು ಇದಾದರು. ಅದಾದಮೇಲೆ ಅದೊಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು.
ಆಮೇಲೆ ಸರಿ ಶೂಟಿಂಗ್ ಎಲ್ಲ ಮುಗಿಸಿದ್ವಿ, ಎಲ್ಲ ಆಯಿತು, ಪ್ರಾಜೆಕ್ಟ್ ಎಲ್ಲ ರೆಡಿ ಆಯಿತು, ಸೆನ್ಸಾರ್ ಆಯಿತು. ಸೆನ್ಸಾರ್ ಆದಾಗ ಪ್ರೊಡ್ಯೂಸರ್ನ ಕರೆಸಿದ್ವಿ ಸಿನಿಮಾ ತೋರಿಸೋಣ ಅಂತೇಳಿ. ಯಾಕಂದರೆ ಅವರು ಮೇಯ್ನ್ ಯಾರು ನಮ್ಮ ಸಂತೋಷ್ ಶೆಟ್ಟಿ ಪ್ರೊಡ್ಯೂಸರ್ ಕುಂಬ್ಳೆ ಇದ್ದಾರಲ್ಲ, ಅವರು ತುಂಬ ಜಡ್ಜ್ಮೆಂಟ್ ಇರುತ್ತೆ ಅವ್ರಿಗೆ. ಅವರು ಇದು ಹಿಂಗೆ ಅವ್ರು ಹೇಳ್ತಾರೆ, ಇದು ಇಷ್ಟ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಅವ್ರನ್ನ ಒಪ್ಸೋದೇ ಭಾರಿ ಕಷ್ಟ ಅವ್ರನ್ನ. ಯಾಕಂದರೆ ಅವರು ತುಂಬ ಅಂದರೆ ಸ್ಪೆಷಲ್ ವ್ಯಕ್ತಿ ಅವರು. ಹಾಗೆ ಸಿನಿಮಾ ನಂಗೆ ಎಲ್ಲಿ ಅವ್ರು ಏನಂತಾರೆ ಅವರು. ಆಮೇಲೆ ಅವರು ಏನಿದ್ರು ಹಿಂಗೆ ಡೈರೆಕ್ಟಾಗಿ ಮುಖದ ಮೇಲೆ ಹೇಳ್ಬಿಡ್ತಾರೆ ಅವರು, ದಾದೆ ಇಂಚ ಮಲ್ತಾರೆ ಅಂತೇಳಿ ಹಂಗೆ ಹೇಳ್ಬಿಡ್ತಾರೆ ಅವರು. ಹಂಗೆ ಅದು ಭಯ ಆಯ್ತು ಅವ್ರನ್ನ ಹಿಂಗೆ ಒಪ್ಸೋದು ಅಂತೇಳಿ. ಒಂದೆಲ್ಲ ನಾವೆಲ್ಲ ಕೂತಿದ್ವಿ, ಟೆಕ್ನಿಷಿಯನ್ಸ್ ಎಲ್ಲ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿ ಎಲ್ಲ ಇದಾಗಿ ಎಲ್ಲ ಇಂಟ್ರೋಲ್ ಆಯಿತು. ಇಂಟ್ರೋಲ್ ಆದಾಗ ಓಕೆ ಎಡ್ಡೆ ಚೆನ್ನಾಗಿದೆ ಅಂತಂದರು. ಓಕೆ ಸರಿ ಅಂತೇಳಿ ಒಳ್ಳೆ ಬೋರ ಕೇಳಿದೆ, ಎಲ್ಲ ಬೋರ್ ಆಗುತ್ತಂದ. ಇಲ್ಲ ಬೋರೇನಾಗಲ್ಲ, ಓಕೆ ಚೆನ್ನಾಗಿದೆ ಅಂತಂದು. ಆಮೇಲೆ ಸೆಕೆಂಡ್ ಹಾಫ್ ಕೂತ್ವಿ. ಸೆಕೆಂಡ್ ಹಾಫ್ ನೋಡಿದ್ರು, ಎಲ್ಲ ನೋಡಿ ಆದಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ಆದಮೇಲೆ ನೋಡಿದ್ರು. ಸಿನಿಮಾ ಮುಗೀತು. ನಾನು ಏನಂತಾರೆ ಅಂತ ಅಂದ್ಕೊಂಡೆ. ಆಮೇಲೆ ಎದ್ದು ಬಂದರು, ಸೂಪರ್ ಆಗಿದೆ ಸಿನಿಮಾ ಅಂತಂದರು. ಹಬ್ಬ ಅಂತ ಸೂಪರ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡು ಎಲ್ಲ ಕ್ಲೈಮ್ಯಾಕ್ಸು ಸಕ್ಕತ್ತಾಗಿದೆ, ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ ಅಂತ. ಇದು 100% ಜನಕ್ಕೆ ಇಷ್ಟ ಆಗ್ತದೆ ಅಂತಂದರು. ಹಂಗೆ ಪರವಾಗಿಲ್ಲ, ಇವ್ರಿಗೆ ಇಷ್ಟ ಆಗಿದೆ ಅಂದರೆ ಇನ್ನೂ ಪರವಾಗಿಲ್ಲ ಅಂತೇಳಿ ಅಂದ್ಕೊಂಡೆ. ಆಮೇಲೆ ಸರಿ ಆಯಿತು ಅಂತೇಳಿ ಥಿಯೇಟ್ರದ್ದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಥಿಯೇಟ್ರ್ ಏನು ಮಾಡೋದು ಅಂತೇಳಿ. ಆಮೇಲೆ ಫಸ್ಟ್ ಟ್ರೈಲರ್ ಲಾಂಚ್ ಮಾಡೋಣ ಅಂತೇಳಿ. ಟ್ರೈಲರ್ ಇಲ್ಲಿ ಮಾಡೋಣ, ಆಡಿಯೋ ಲಾಂಚ್ ಮಾಡಿದ್ವಿ. ಆಡಿಯೋ ಲಾಂಚು ಶಿವಣ್ಣ ಹತ್ರ ಮಾಡಿಸೋಣ ಅಂತೇಳಿ ಬಾಬು ಸರ್ ಅಂದರು. ಶಿವರಾಜ್ ಹೆಂಗೆ ವಿಲನ್ ನಡೀತಾ ಇತ್ತಲ್ಲ, ಅದರಲ್ಲೇ ಮಾಡೋಣ ಅಂತೇಳಿ ಅಂದರು ಆಡಿಯೋ ಲಾಂಚ್. ಸರಿ ಆಯಿತು ಅಂತೇಳಿ ಅದಕ್ಕೆ ಶಿವಣ್ಣ ಅವ್ರ ಡೇಟ್ ಇದೆಲ್ಲ ಕೇಳಿದ್ವಿ. ಅದು ಒಂದಷ್ಟು ಇದು ಮಾಡಿದ್ವಿ. ಹೆಂಗೆ ಮಾಡಿ ಶಿವಣ್ಣ ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡು ಬೆಂಗಳೂರು ಬಂದು ಇಲ್ಲೆಲ್ಲ ಶೂಟಿಂಗ್ ಹತ್ರ ಹೋಗಿ ಅವ್ರ ಕೈಲೊಂದು ಆಡಿಯೋ ಲಾಂಚ್ ಮಾಡಿಸಿದ್ವಿ. ಅದು ಇಷ್ಟ ಆಯ್ತು, ಎಲ್ರಿಗೂ ಇದಾಯಿತು, ದೊಡ್ಡ ಪ್ರಮೋಷನ್ ಆಯ್ತು ನನಗೆ. ಆಮೇಲೆ ಟ್ರೈಲರ್ ಲಾಂಚ್ ಮಾಡೋಣ ಅಂತ, ಟ್ರೈಲರ್ ಎಲ್ಲಿ ಮಾಡೋಣ ಅಂತಂದರೆ ಒಂದು ಯಾರ ದರ್ಶನ್ ಸರ್ ಇಲ್ಲ ಯಾರೋ ಸುದೀಪ್ ಸರ್ ಹತ್ರ ಮಾಡ್ಸೋಣ ಅಂತೇಳಿ ಪ್ಲ್ಯಾನಿಂಗ್ ಮಾಡೋದು. ಸರಿ ಮಾಡೋದು. ಇನ್ನು ಆ ಟೈಮಲ್ಲಿ ನಾನು ಒಬ್ಬರನ್ನ ಮೀಟ್ ಆದ, ಮಲ್ಲು ಸರ್ ಅಂತೇಳಿ. ಅವ್ರನ್ನ ಒಂದು ಸರಿ ಮಾತುಕತೆ ಮಾಡಿ ಹಿಂಗೆ ಅಂತ. ಅವ್ರದ್ದೇನೋ ಸಮಸ್ಯೆ ಆಗಿ ಅವರು ಸಿಗಲಿಲ್ಲ ಫೋನಲ್ಲಿ. ಇನ್ನೇನು ಮಾಡೋದು, ನಮಗೆ ಟೈಮ್ ಇಲ್ಲ, ರಿಲೀಸ್ ದಿನ ಹತ್ತಿರ ಬರ್ತಿದೆ, ಏನು ಮಾಡೋದು ಅಂತೇಳಿ ನೋಡಿದಾಗ ಸರಿ ಅಂತೇಳಿ ಒಂದು ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿಬಿಡೋಣ ಅಂತೇಳಿ. ಮೂಡುಬಿದ್ರೆ ಹನುಮಾನ್ ಟೆಂಪಲ್ ಇದೆ, ಅಲ್ಲೇ ರಿಲೀಸ್ ಮಾಡೋಣ ಅಂತ. ನಮ್ಗೆ ದೇವ್ರಿಗಿಂತ ದೊಡ್ಡ ಸ್ಟಾರ್ ಯಾರೂ ಇಲ್ಲಲ್ಲ, ಅವ್ರ ಕೈಲೇ ನಾವು ಮಾಡ್ಸೋಣ ಅಂತ ಮೂಡುಬಿದ್ರಲ್ಲೇ ಹನುಮಾನ್ ಟೆಂಪಲಲ್ಲೇ ಮಾಡಿದ್ವಿ ಟ್ರೈಲರ್ ಲಾಂಚ್ ಮಾಡಿ. ನಾವು ಅದೊಂದು ಭಯ ಆಯಿತು, ಹೆಂಗೆ ರೆಸ್ಪಾನ್ಸ್ ಬರುತ್ತೆ ನೋಡೋಣ ಅಂತೇಳಿ. ಟ್ರೈಲರ್ ಬಿಟ್ಟು ಒಂದು ದಿವಸಕ್ಕೆ ಫುಲ್ 1 ಲಕ್ಷ ಜನ ನೋಡ್ಬಿಟ್ಟು ಅವತ್ತು ರಾತ್ರಿಗೇನೆ. ಖುಷಿಯಾಗೋಯ್ತು. ಟ್ರೈಲರ್ ದೊಡ್ಡ ಇದರಲ್ಲಿ ಸೌಂಡ್ ಮಾಡ್ತು, ಚೆನ್ನಾಗಿದೆ ಅಂತ. ಅಲ್ಲಿಂದ ಒಂದು ಚುಚ್ಚು ಪಾಸಿಟಿವ್ ಇದು ಬರೋಕ್ಕೆ ಶುರು ಆಯಿತು. ಅಲ್ಲಿವರೆಗೂ ನಮಗೆ ಕಾನ್ಫಿಡೆಂಟ್ ಫಸ್ಟ್ ನಮ್ಗೆ ಕಾನ್ಫಿಡೆಂಟ್ ಬಂದಿದ್ದು ನಮ್ಮ ಪ್ರೊಡ್ಯೂಸರು, ಅವ್ರಿಗೆ ಇಷ್ಟ ಆಯ್ತು ಸಿನಿಮಾ. ಅಲ್ಲಿಂದ ಸ್ವಲ್ಪ ಅಲ್ಲಿವರೆಗೂ ಏನು ಎಲ್ಲರೂ ಹೇಳೋರು, ಇದು ಹಿಂಗಿದೆ, ಕಾಮಿಡಿ ಏನು ವರ್ಕೌಟ್ ಆಗಿಲ್ಲ, ಇದು ಹಳೆಯ ಕತೆ ಇದೆ, ಹಿಂಗೆ ಅಂತೆಲ್ಲ ಹೇಳೋರು. ಏನೊಂದು ನೋಡೋಣ ದೇವ್ರ ಮೇಲೆ ಬಾರಾಕಿ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಆಮೇಲೆ ಇಲ್ಲಿ ಪ್ರೊಡ್ಯೂಸರ್ಗೆ ಇಷ್ಟ ಆಯಿತು, ಇಲ್ಲಿ ಟ್ರೈಲರ್ ಬೇರೆ ಸೌಂಡ್ ಮಾಡ್ತಾಯಿದ್ದೆ, ಎಲ್ಲ ಒಂದೊಂಚೂರು ಪಾಸಿಟಿವ್ ಸೌಂಡ್ ಬಂತಲ್ಲ, ಸರಿ ಅಂತೇಳಿ ಹಂಗೆ ನೋಡೋಣ ದೇವ್ರಿಟ್ಟಾಗ ಆಗುತ್ತೆ ಅಂತೇಳಿ ಮಾಡಿದೆ. ಅಷ್ಟರಲ್ಲಿ ಥಿಯೇಟ್ರದ್ದು ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಜ್ಯೋತಿ ಥಿಯೇಟ್ರಲ್ಲಿ ನೀವೆಲ್ಲರೂ ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಅಪ್ಪನೇ ನನಗೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಅದು ಮಾಡು ಇದು ಮಾಡು ಅಂತೇಳಿ ಪ್ರತಿಯೊಂದು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಅವರೇನು. ಜೀಪ್ ಮಾಡ್ಕೊಂಡು ಬಂದಿದ್ದು, ಒಂದು ಬೊಲೆರೋನ ಅದರಲ್ಲೂ ಬಂದಿದ್ದು. ಇಲ್ಲೇನೋ ಒಂದು 30 ಜನ ಬಂದಿದ್ದರು ರಾತ್ರಿ 9 ಗಂಟೆ ಶೋಗೆ. ಇಲ್ಲಿ ಆಲ್ರೆಡಿ ಫುಲ್ ಆಗಿತ್ತು ಥಿಯೇಟ್ರು. ಫುಲ್ ಆದವ್ರು ಅವ್ರು 30 ಜನಕ್ಕೆ 10 ಜನಕ್ಕೆ ಸೀಟ್ ಸಿಕ್ಕಿದೆ, ಇನ್ನು 20 ಜನಕ್ಕೆ ಟಿಕೆಟ್ ಇಲ್ಲ.